ಅರಬ್ಬಿ ಸಮುದ್ರದಿಂದ ಬೀಸೋ ತಂಗಾಳಿ, ಮನಸ್ಸಿಗೆ ಮುದ ನೀಡುವ ಪಾಶ್ಚಾತ್ಯ ಸಂಗೀತ, ಇದರ ಜೊತೆಗೆ ಬಿಸಿ ಬಿಸಿ ಫಿಶ್ ಫ್ರೈ. ಒಂದೇ ಕಡೆ ಇಷ್ಟೆಲ್ಲ ಸಿಕ್ಕರೆ ಹೇಗಿರುತ್ತೆ ಹೇಳಿ? ಜೊತೆಗೆ ವೈನ್ ಸಿಕ್ಕರೆ ಸ್ವರ್ಗವೇ ಎದುರು ನಿಂತಾಗೆ ಕಾಣುತ್ತೆ ಅಲ್ವಾ? ಇಷ್ಟೆಲ್ಲ ರೇರ್ ಕಾಂಬಿನೇಷನ್ ಎಲ್ಲಿ ಸಿಕ್ತು ಅನ್ನೋ ಕ್ಯೂರಿಯಾಸಿಟಿ ಇದ್ರೆ ಈ ಸ್ಟೋರಿ ನೋಡಿ. ಸಮುದ್ರ ಅಂದ್ರೇನೆ ಒಂಥರ ಅಚ್ಚರೆ, ನಿಲ್ಲದ ಅಲೆಗಳ ಸಾಲು ಅದು. ಅದರಲ್ಲೂ ಸೂರ್ಯ ಸಮುದ್ರದೊಳಗೆ ಇಳಿದ ಮೇಲೆ ಬೀಚ್ ಬದಿಯಲ್ಲಿ ಕಾಲ ಕಳೆಯೋದೆಂದ್ರೆ ಸೂಪರ್ ಆಗಿರುತ್ತೆ. ಇಷ್ಟೆಲ್ಲ ಪೀಠಿಕೆ ಯಾಕೆಂದ್ರೆ ಉಡುಪಿಯ ಮಲ್ಪೆ ಬೀಚ್ನಲ್ಲಿ ವೈನ್ ಮೇಳ ಆಗ್ತಾ ಇದೆ. ಪ್ರವಾಸೋದ್ಯಮ ಇಲಾಖೆ 4 ದಿನಗಳ ಕಾಲ ಈ ಪ್ರಪಂಚದಲ್ಲಿ ಸಿಗೋ ಡಿಫರೆಂಟ್ ವೈನ್ಗಳನ್ನ ಉಡುಪಿಯಲ್ಲಿ ಪ್ರದರ್ಶನ ಮತ್ತು ಮಾರಾಟ ಮಾಡಲಾಗ್ತಿದೆ. ವೈನ್ ಪ್ರಿಯರಿಗೆ ಮಲ್ಪೆ ಕಡಲ ತೀರ ಹಬ್ಬದ ವಾತಾವರಣವನ್ನೇ ಸೃಷ್ಟಿ ಮಾಡಿದೆ. ಪ್ರವಾಸೋದ್ಯಮ ದಿನಾಚರಣೆಯ ಅಂಗವಾಗಿ ಪರ್ಯಟನ ಪರ್ವ ಎಂಬ ಕಾರ್ಯಕ್ರಮದ ಅಡಿಯಲ್ಲಿ ಇವತ್ತು ವೈನ್ ಫೆಸ್ಟಿವಲ್ ಅನ್ನು ಮಲ್ಪೆ ಬೀಚ್ನಲ್ಲಿ ಆಯೋಜಿಸಲಾಗಿದ್ದು, ಇದು ಪ್ರವಾಸಿಗರನ್ನು ಸೆಳೆಯುವಲ್ಲಿ ಒಂದು ಯಶಸ್ವಿಯಾದ ಕಾರ್ಯಕ್ರಮವಾಗಿರುವುದರಿಂದ ಮತ್ತು ಇಲ್ಲಿ ರಾಜ್ಯದ ವಿವಿಧ ರೀತಿಯಾದಂಥ ವೈನ್ಗಳ ಸ್ಟಾಲ್ಗಳನ್ನು ಹಾಕಿದ್ದರಿಂದ ಮತ್ತು ಉಡುಪಿ ಜಿಲ್ಲೆಯ ವಿವಿಧ ರೀತಿಯ ತಿಂಡಿ ತಿನಿಸುಗಳನ್ನು ಆಯೋಜನೆ ಮಾಡಿರುವುದರಿಂದ ಇದು ಪ್ರವಾಸಿಗರನ್ನು ಸೆಳೆಯುವಲ್ಲಿ ಒಂದು ಯಶಸ್ವಿಯಾದಂಥ ಕಾರ್ಯಕ್ರಮ ಆಗಿದ್ದು, ಹಾಗೂ ಮುಂಬರುವ ದಿನ ಪ್ರೀಮಿಯಂ ರೆಡ್, ವಿಲ್ಲಾ 89, ರೆಡೀಫ್, ಜಂಪಾ, ಬ್ಲ್ಯಾಕ್ ಬಕ್ ಹೀಗೆ ದ್ರಾಕ್ಷಿಯಿಂದ ಮಾತ್ರ ತಯಾರಿಸಿದ ದೇಶ ವಿದೇಶದ 100 ವಿಧದ ವೈನ್ಗಳು ಪ್ರದರ್ಶನ ಮಾಡಿ ಮಾರಾಟ ಮಾಡಿದ್ರು. ಮಲ್ಪೆ ಬೀಚ್ನಲ್ಲಿ ಓಪನ್ ಆಗಿ ವೈನ್ ಸಿಗುತ್ತೆ ಅಂದ್ರೆ ಕೇಳಬೇಕಾ? ಮಣಿಪಾಲದ 100 ವಿದ್ಯಾರ್ಥಿನಿಯರು ವೈನ್ ಸವಿಯಲು ಮುಗಿಬಿದ್ದಿದ್ರು. ದ್ರಾಕ್ಷಿಯನ್ನ ಜಜ್ಜಿ ವೈನ್ ಮಾಡುವ ಪ್ರಾತ್ಯಕ್ಷಿಕೆಯೂ ನಡೆಯಿತು. ಬೀಚ್ ಪಕ್ಕದಲ್ಲಿ ವೈನ್ ಸವಿದು ಬಿಸಿ ಬಿಸಿ ಫಿಶ್ ತಿಂದು ಜನರು ತುಂಬಾ ಎಂಜಾಯ್ ಮಾಡಿದ್ರು. ವಿವಿಧ ಬಗೆಯ ಅಪರೂಪದ ವೈನ್ ಬಾಟಲ್ ಮನೆಯಲ್ಲಿ ಸಂಗ್ರಹಿಸುವುದಕ್ಕಾಗಿ ಹಲವು ಮಂದಿ ಖರೀದಿ ಕೂಡ ಮಾಡಿದ್ರು. ಒಳ್ಳೆ ರೀತಿ ನಿನ್ನೆ ತುಂಬ ಜನರು ಬಂದು ಒಳ್ಳೆ ರೀತಿಯ ಸ್ಪಂದನೆ ಕೊಟ್ಟಿದ್ದಾರೆ. ಇನ್ನು 3 ದಿವಸ ಉಂಟು, ನಾಳೆ ನಾಡ್ದು ಮತ್ತು ಸಂಡೇ ತನಕ ಉಂಟು. ನೋಡಬೇಕು ಇವತ್ತು ಎಷ್ಟು ಜನರು ಬರ್ತಾರಂತ. ವೈನ್ ನಿಜವಾಗಿ ತುಂಬ ಹೆಲ್ದಿ, ಅದು ನೀವು ಕೊಲೆಸ್ಟ್ರಾಲ್ ಎಲ್ಲದಕ್ಕೆ ಒಳ್ಳೆಯದು, ಹಾರ್ಟಿಗೆ ಮತ್ತು ತುಂಬ ಸ್ಕಿನ್ನಿಗೆ ಎಲ್ಲ ತುಂಬ ಒಳ್ಳೆಯದು. ಹಾಗೆ ಬಂದ ಜನರಿಗೆ ನಾವು ಎಕ್ಸ್ಪ್ಲೇನ್ ಮಾಡ್ತೇವೆ. ಸೂಲಾ ವಿನ್ಯಾರ್ಡ್ಸ್ ಪರವಾಗಿ ನಾವು ನಮ್ಮ ಕೌಂಟ್ರನ್ನು ಓಪನ್ ಮಾಡಿ ನಮ್ಮದೊಂದು 30 ಬ್ರ್ಯಾಂಡ್ ಉಂಟು. ನಾವು ಅದನ್ನು ಜನರಿಗೆ ರೀಚ್ ಮಾಡ್ತೇವೆ, ಯಾವ ಬ್ರ್ಯಾಂಡ್ ಯಾವ ಒಳ್ಳೆಯದಕ್ಕೆ ಅಂತ. ಹಾಗೆ ಒಳ್ಳೆ ನಡೀತಾ ಉಂಟು. ಫುಡ್ ಫೆಸ್ಟಿವಲ್ಸ್ ಸಹ ಇಟ್ಟಿದ್ದಾರೆ, ಫುಡ್ ಫೆಸ್ಟಿವಲ್ಸ್ ಉಂಟು, ಮತ್ತು ವಾಲಿಬಾಲ್ ಮ್ಯಾಚ್ ಇಟ್ಟಿದ್ದಾರೆ. ಹಾಗೆ ಎಲ್ಲ ಕಂಪನಿಯವರಿದ್ದಾರೆ, ನಾವೆಲ್ಲ ಒಟ್ಟಾಗಿ ಮಾಡ್ತಿದ್ದೇವೆ. ಬೆಂಗಳೂರಿನ ಸಂಸ್ಥೆ ಈ ದ್ರಾಕ್ಷ ರಸಗಳನ್ನ ಅನಾವರಣ ಮಾಡಿತ್ತು. 4 ದಿನಗಳ ಕಾಲ ವೈನ್ ಮೇಳ ಮಲ್ಪೆ ಬೀಚ್ನಲ್ಲಿ ಸಂಜೆ 6:30ರಿಂದ 10:30ರವರೆಗೆ ತೆರೆದಿರುತ್ತೆ. ಮೊದಲ ದಿನವೇ ಸಾವಿರಾರು ಜನ ವೈನ್ ಸವಿದಿದ್ದಾರೆ. ಈ ವೀಕೆಂಡ್ಗೆ ಇನ್ನಷ್ಟು ವೈನ್ ಪ್ರಿಯರು ನಶೆ ಏರಿಸಿಕೊಂಡು ಕಡಲ ತೀರದಲ್ಲಿ ಗಾಳಿಗೆ ಮೈಯೊಡ್ಡುವುದಕ್ಕೆ ಪ್ರವಾಸೋದ್ಯಮ ಇಲಾಖೆ ಅವಕಾಶ ಮಾಡಿಕೊಟ್ಟಿದೆ. ಪಲ್ಲವಿ ಸಂತೋಷ್, ವಿ4 ನ್ಯೂಸ್ 24/7 ಉಡುಪಿ.